ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೀವ್ರಗೊಂಡಿರುವ ಸಂಘ ಪರಿವಾರದ ಅನೈತಿಕ ಪೊಲೀಸ್ಗಿರಿ ಖಂಡಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಸಿತು. ಅನೈತಿಕ ಪೊಲೀಸ್ಗಿರಿ ನಡೆಸುತ್ತಿರುವ ವಿರುದ್ಧ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರ ಬದಲಾಗಿದ್ದರೂ ಸಂಘ ಪರಿವಾರದ ದುಷ್ಟಶಕ್ತಿಗಳ ಅನೈತಿಕ ಪೊಲೀಸ್ಗಿರಿ ನಿಂತಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಅನೈತಿಕ ಪೊಲೀಸ್ಗಿರಿಯನ್ನ ನಿಲ್ಲಿಸಲು ಸಾಧ್ಯವಾಗಿಲ್ಲ. ಸರ್ಕಾರಕ್ಕೆ ದಮ್ ತಾಕತ್ತಿದ್ರೆ ಅನೈತಿಕ ಪೊಲೀಸ್ಗಿರಿ ನಡೆಸುವ, ಅರಾಜಕತೆ ಸೃಷ್ಟಿಸುವ ಸಂಘ ಪರಿವಾರದ ದುಷ್ಟರನ್ನ ಜೈಲಿಗಟ್ಟಲಿ ಎಂದು ಆಗ್ರಹಿಸಿದ್ದಾರೆ. संविधान जिंदाबाद, जिंदाबाद जिंदाबाद, जिंदाबाद प्रजाप्रभुत्व जिंदाबाद, प्रजाप्रभुत्व जिंदाबाद. मध्य प्रदेश, उत्तर प्रदेश, मध्य प्रदेश, उत्तर प्रदेश, मध्य प्रदेश, उत्तर प्रदेश, मध्य प्रदेश. जयपुर मणिपुर हरियाणा, जयपुर मणिपुर हरियाणा, जयपुर मणिपुर हरियाणा, जयपुर मणिपुर ಜಾತ್ಯತೀತ ಪಕ್ಷಗಳು, ಜಾತ್ಯತೀತ ಪಕ್ಷಗಳು, ಜಾತ್ಯತೀತ ಪಕ್ಷಗಳು, ಜಾತ್ಯತೀತ ಪಕ್ಷಗಳು, ಪ್ರಗತಿಪರರ ತಂಡಗಳು, ಪ್ರಗತಿಪರರ ತಂಡಗಳು, ಪ್ರಗತಿಪರರ ತಂಡಗಳು, ಪ್ರಗತಿಪರರ ತಂಡಗಳು ಲೋಕಸಭೆಯ ಗೆಲುವಿಗಾಗಿ ಸಾವಿರಾರು ಮಂದಿ ಮುಸಲ್ಮಾನರ ಮಾರಣ ಹೋಮ ನಡೆದಂತ ಘಟನೆಗಳಲ್ಲಿ ನಾವು ಕೇಳಿ ಬಂದಂತ ಪ್ರಮುಖವಾದ ವಿಚಾರ ಏನಂದ್ರೆ, ಅವತ್ತಿನ ದಿವಸ ಯಾವ ಪಕ್ಷ ಅಧಿಕಾರದಲ್ಲಿತ್ತೋ ಆ ಪಕ್ಷದ ಮುಖ್ಯಮಂತ್ರಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ. ಗುಜರಾತ್ನಲ್ಲಿ ನರಮೇಧ ನಡೆಯಿತು. ಸುಮಾರು 2000ಕ್ಕೂ ಹೆಚ್ಚು ಮಂದಿ ಮುಸಲ್ಮಾನರನ್ನ ಸಾಮೂಹಿಕವಾಗಿ ಕಗ್ಗೊಲೆ, ಅತ್ಯಾಚಾರವೆಲ್ಲ ನಡೆಯಿತು. ಸಣ್ಣ ಸಣ್ಣ ಮಕ್ಕಳನ್ನ ಅತ್ಯಾಚಾರ ಮಾಡಿಕೊಂಡು ಅವರ ಮೇಲೆ ಬೆಂಕಿಯನ್ನು ಹಾಕಿ ಅವರಿಗೆ ಪೆಟ್ರೋಲ್ ಹಾಕಿ ಸುಡಲಾಗಿದೆ. ಐಸಾನ್ ಜಾಫ್ರಿ ಅಂತಹ ಸಂಸದರನ್ನು ಕೂಡ ಬಿಡಲಿಲ್ಲ. ಅವರ ಕೊರಳಿಗೆ ಟೈರ್ ಅನ್ನು ಹಾಕಿ ಆಮೇಲೆ ಪೆಟ್ರೋಲ್ ಹಾಕಿ ಜೀವಂತವಾದಂತ ಸುಟ್ಟ ಘಟನೆ. ಅವರ ಪತ್ನಿ ಆ ಸೈದಾ ಜಾಫ್ರಿ ಏನಿದ್ದಾರೆ ಕೋರ್ಟ್ ಮುಂದೆ ಎಳೆಯಲ್ಲಿ ಒಬ್ಬ ಪೊಲೀಸ್ ಪೇದೆ ಅದರಲ್ಲೂ ಕೂಡ ಎನ್ಐಎ ಅಂತಹ ತಂಡದಲ್ಲಿ ಕೆಲಸ ನಿರ್ವಹಿಸಿದಂತಹ ಅತ್ಯಂತ ಉತ್ತಮ ಪೊಲೀಸ್ ಪೇದೆ ಅಂತ ಹೇಳಿ ಪ್ರಶಂಸೆಗೆ ಒಳಗಾಗಿದ್ದಂತಹ ಒಂದು ಪೊಲೀಸ್ ಪೇದೆ ತನ್ನ ಪತ್ನಿ ಮತ್ತು ನಾದಿನಿಯೊಂದಿಗೆ ಪೇಟೆಗೆ ಹೋಗಿ ಹಿಂದಿರುಗುವಂತಹ ಸಂದರ್ಭದಲ್ಲಿ ಸಂಘ ಪರಿವಾರದ ಗೂಂಡಗಳು ಅವರನ್ನ ತಡೆದು ಅವರ ಮೇಲೆ ಅನೈತಿಕ ಪೊಲೀಸ್ ಗಿರಿಯನ್ನ ಚಲಾಯಿಸ್ತದೆ ಅಂತ ಹೇಳಿದ್ರೆ ಇವರು ಯಾವ ರೀತಿ ಬಾಲ ಬಿಚ್ಚಿಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರ ಬಂಧುಗಳೇ. ಪತ್ರಕರ್ತರ ಮೇಲೆ, ಅದೇ ರೀತಿ ವೈದ್ಯರ ಮೇಲೆ ಈ ರೀತಿಯ ಗೂಂಡಾಗಿರಿಗಳು ನಿರಂತರವಾಗಿ ನಡೆಯಲಿಕ್ಕಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬಹುದು. ಬಹುಶಃ